ಕುಂದಾಪುರ ತಾಲೂಕು ಬಿಜಾಡಿಯಲ್ಲಿ ಇಬ್ಬರು ಯುವಕರು ನೀರುಪಾಲು ಆಗಿರುವ ಘಟನೆ ನಡೆದಿದೆ. ಮೂಲತಃ ಬೆಂಗಳೂರು ದಾಸರಹಳ್ಳಿಯ ಅಜಯ್, ಸಂತೋಷ್, ಶ್ರೀಯಾನ್, ಮೋಕ್ಷಿತ್ ಶುಭ ಕಾರ್ಯ ನಿಮಿತ್ತ ಕುಂದಾಪುರಕ್ಕೆ ಬಂದಿದ್ದು ಬಿಜಾಡಿಯ ರೆಸಾರ್ಟ್ ಒಂದಲ್ಲಿ ತಂಗಿದ್ರು. ಬೆಳಗ್ಗೆ ಸಮುದ್ರಕ್ಕೆ ಇಳಿದ 4 ಪೈಕಿ ಇಬ್ಬರು ನೀರುಪಾಲಾಗಿದ್ದಾರೆ. ಓರ್ವ ಯುವಕನ ಶವ ಪತ್ತೆಯಾಗಿದ್ದು ಮತ್ತೊಬ್ಬನಿಗಾಗಿ ಹುಡುಕಾಟ ಮುಂದುವರೆದಿದೆ. ಮೋಕ್ಷಿತ್ ಮತ್ತು ಶ್ರೀಯಾನ್ ಇಬ್ಬರು ಯುವಕರು ಅಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಕುಂದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.